ಜೈನಕಾಶಿ ಮೂಡಬಿದ್ರೆಯಲ್ಲಿ ಶುಭಾರಂಭಗೊಂಡ ಅಂತಾರಾಷ್ಟ್ರೀಯ ಗುಣಮಟ್ಟದ ರೆಸಾರ್ಟ್ ಸಂಪಿಗೆ ರೆಸಾರ್ಟ್ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯರ ಸಮಾಗಮ. ಅತ್ಯಾಕರ್ಷಕ ಶೈಲಿಯಿಂದ ಪ್ರವಾಸಿಗರನ್ನ ಸೆಳೆಯಲು ಸಜ್ಜಾಗಿದ್ದು ಸುಂದರ ರೆಸಾರ್ಟ್ನ ಸ್ಪೆಷಲ್ ವರದಿ ಇಲ್ಲಿದೆ. ಮೂಡಬಿದ್ರೆಯಲ್ಲಿ ಲಕ್ಸುರಿ ಸಂಪಿಗೆ ರೆಸಾರ್ಟ್ ಶುಭಾರಂಭ. ಆಕರ್ಷಿಸುತ್ತಿದೆ ವಿದೇಶಿ ಶೈಲಿ, ಅತ್ಯಾಧುನಿಕ ತಂತ್ರಜ್ಞಾನ. ಪುತ್ತಿಗೆ ಗ್ರಾಮದಲ್ಲಿ ನೂತನ ರೆಸಾರ್ಟ್ಗೆ ಅದ್ದೂರಿ ಚಾಲನೆ. ಪ್ರಕೃತಿಯ ಮಡಿಲು, ನೀರಿಗೆ ಧುಮುಕಿ ಈಜಾಡಲು ಸ್ವಿಮ್ಮಿಂಗ್ ಪೂಲ್, ಸ್ನೇಹಿತರ ಜೊತೆ ಪಾರ್ಟಿ ಮಾಡುವುದಕ್ಕೆ ಡಿಫರೆಂಟ್ ವೈಬ್, ವಿದೇಶದಿಂದ ಹಿಡಿದು ಮಂಗಳೂರು ಸೊಗಡಿನ ಡೆಲಿಷಿಯಸ್ ಫುಡ್. ಇಂತಹ ಅನನ್ಯ ಅನುಭವದ ಜೊತೆಗೆ ಸಖತ್ ಮನರಂಜನೆ ಸಿಕ್ಕಿದ್ರೆ ವಾವ್, ಎಷ್ಟು ಸೂಪರ್ ಅಲ್ವಾ? ನೀವು ಹುಡುಕುತ್ತಿರುವ ಅದ್ಭುತವಾದ ರೆಸಾರ್ಟ್ ಸಂಪಿಗೆ ನಮ್ಮ ಮೂಡಬಿದ್ರೆಯಲ್ಲಿ ಉದ್ಘಾಟನೆಯಾಗಿದೆ. ಹೌದು, ಮಂಗಳೂರು ನಗರದಿಂದ ಮೂಡಬಿದ್ರೆ ಮುಲ್ಕಿ ಸಂಪರ್ಕಿಸುವ ಪುತ್ತಿಗೆ ಗ್ರಾಮದಲ್ಲಿ ಹೆಸರಾಂತ ಉದ್ಯಮ ಕ್ವಾಲಿಟಿ ಅತಿಥಿ ಗ್ರೂಪ್ ಆಫ್ ರೆಸ್ಟೋರೆಂಟ್ ಪುಣೆ ಇದರ ಸಂಸ್ಥಾಪಕ ಪ್ರವೀಣ್ ಶೆಟ್ಟಿ ಮಾಲೀಕತ್ವದ ಸಂಪಿಗೆ ರೆಸಾರ್ಟ್ಗೆ ಅದ್ದೂರಿ ಚಾಲನೆ ದೊರಕಿದೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ರಿಬ್ಬನ್ ಕತ್ತರಿಸಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿ ಶುಭ ಹಾರೈಸಿದ್ರು. ಜಾಗ ಈಗ ಹಲವಾರು ವಿಧದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಗುರುತಿಸಲ್ಪಟ್ಟಂಥ ಈ ಒಂದು ಪ್ರದೇಶ. ಇಂಥ ಜಾಗದಲ್ಲಿ ಬೇಕಾದಷ್ಟು ಪ್ರವಾಸಿಗರು ಬರುವಂಥದ್ದು ಮತ್ತು ಇಲ್ಲಿ ಬೇಕಾದಷ್ಟು ವಿದ್ಯಾರ್ಥಿಗಳಿರುವಂಥ ಜಾಗ. ಇಂಥ ಜಾಗದಲ್ಲಿ ಬೇಕಾದಷ್ಟು ಪಾಲಕರು ಎಲ್ಲ ಬರುವವರು ಮತ್ತು ಇಲ್ಲಿ ಬೇಕಾದಷ್ಟು ಬೇರೆ ರೀತಿಯ ಸಮಾರಂಭಗಳು ಆಗುವಂಥದ್ದು. ಇಂಥ ಸಂದರ್ಭದಲ್ಲಿ ನಮಗೊಂದು ನ್ಯೂನತೆ ಇತ್ತು. ಏನು ಕೇಳಿದ್ರೆ, ಇಂಥ ಒಂದು ಫೆಸಿಲಿಟಿ ಕೊಡುವಂಥ ಒಂದು ವಸತಿಗಳಾದ ಬಹಳ ದೊಡ್ಡ ನ್ಯೂನತೆ ಇತ್ತು. ನಾವು ಎಷ್ಟೋ ಬಾರಿ ನಿರಾಸಕ್ತಿ ಮಾಡುವಾಗ ನಾವು ಬೆಂಗಳೂರನ್ನೇ ಡಿಪೆಂಡ್ ಆಗಿದ್ದೇವೆ. ಈಗ ಏನು ಯಾರನ್ನೂ ಡಿಪೆಂಡ್ ಆಗಬೇಕು ಅಂತಿಲ್ಲ. ಈ ಕ್ಷೇತ್ರದಲ್ಲಿ ಇದು ಬೇಕಾದಷ್ಟು ಇಲ್ಲಿ ಯಾವ ನ್ಯೂನತೆಗಳಿಲ್ಲದೆ ಎಲ್ಲಕ್ಕಿಂತೂ ಮೀರಿ ಒಂದು ಬೆಂಗಳೂರನ್ನು ಮೀರಿ ನಾವು ಬೆಂಗಳೂರು, ಬೊಂಬೈ ಅಂತ ನಗರಗಳನ್ನು ಗುರುತಿಸಿಕೊಂಡು ಇನ್ನು ದೀರ್ಘವಾದಂಥ ಫ್ಯೂಚರನ್ನು ಇಟ್ಟುಕೊಂಡು ಇಂಥ ಒಂದು ದೊಡ್ಡ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ. ಭಾಳ ದೊಡ್ಡ ರಿಸ್ಕ್ ಅಂತ ಹೇಳಿದ್ರು. ಅವರಿಗೆ ಅದೆಲ್ಲ ಯೋಗ್ಯತೆಯೂ ಅವರಿಗಿದೆ. ಇಂಥ ಒಂದು 40 ಹೋಟೆಲ್ಗಳು ವಿಶ್ವದಾದ್ಯಂತ ಇದೆ. ಅವ್ರಿಗೆಲ್ಲ ಅದರ ಬಗ್ಗೆ ಬೇಕಾದಷ್ಟು ಹಾಸ್ಪಿಟಾಲಿಟಿ ಬಗ್ಗೆ ಒಳ್ಳೆಯ ಒಂದು ಅನುಭವ ಅವರಿಗೆ ಇದೆ. ಆದ್ದರಿಂದ ಇದನ್ನು ಸಮರ್ಪಕವಾಗಿ ಮಾಡಿದ್ದಾರೆ. ಖಂಡಿತ ಇದಕ್ಕೆ ಫ್ಯೂಚರ್ ಎಂಬುದಿದೆ. ಇದರಿಂದ ಇನ್ನು ಬಹಳ ದೊಡ್ಡ ಒಂದು ಹೆಸರು ಈ ಮೂಡಬಿದ್ರೆಯಲ್ಲಿ ಈ ಕ್ಷೇತ್ರಗಳು ಆಗ್ತಿದೆ ಎಂಬುದಕ್ಕೆ ವಿಶ್ವಾಸ. ನೂತನ ಸಂಪಿಗೆ ರೆಸಾರ್ಟ್ ರಮಣೀಯ ಪ್ರಕೃತಿ ಮಡಿಲಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಾಣ ಮಾಡಲಾಗಿದ್ದು ವಿದೇಶಿ ರೆಸಾರ್ಟ್ನ ಅನುಭವ ನಿಮಗೆ ನೀಡುತ್ತೆ. 2 ಲಕ್ಸುರಿ ಶೂಟ್ಸ್, 12 ಪೂಲ್ ವಿಲ್ಲಾ, 12 ಪೂಲ್ ವ್ಯೂ ರೂಮ್, 10 ಡಿಲಕ್ಸ್ ರೂಮ್ಸ್, ಸ್ವಿಮ್ಮಿಂಗ್ ಪೂಲ್, ಗುಣಮಟ್ಟದ ಸ್ಪಾ, ಕ್ವಾಲಿಟಿ ರೆಸ್ಟೋರೆಂಟ್, ಪೋಲಾರಿಸ್ ಲಾಂಚ್ ಬಾರ್, ಹಾರಿಸೋನ್ ರೂಫ್ ಟಾಪ್ ಬಾರ್, ಕಿಡ್ಸ್ ಪ್ಲೇ ಏರಿಯಾ, ಸುಸಜ್ಜಿತ ಪಾರ್ಕಿಂಗ್ ಹೊಂದಿದ್ದು ವಿಶ್ರಾಂತಿ ಮತ್ತು ಪಾರ್ಟಿಗೆ ಸೂಕ್ತ ಸ್ಥಳಾವಕಾಶ ವ್ಯವಸ್ಥೆ ಇದ್ದು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಎಂಜಾಯ್ ಮಾಡಲು ಹೇಳಿ ಮಾಡಿಸಿದಂತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮನಾಥ್ ಕೋಟ್ಯಾನ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಮಾಜಿ ಶಾಸಕರಾದ ಅಭಯ್ ಚಂದ್ರ ಜೈನ್, ಕೃಷ್ಣ ಜೆ ಪಾಲೆಮಾರ್, ಮೂಡಾ ಯೋಜನೆ ಆಯೋಗದ ಅಧ್ಯಕ್ಷ ಹರ್ಷವರ್ಧನ್ ಬಡಿವಲ್, ಚೌಟಾರ ಪ್ಯಾಲೇಸ್ನ ಕುಲದೀಪ್ ಎಂ, ಹೋಟೆಲ್ ಪಂಚರತ್ನ ಇಂಟರ್ನ್ಯಾಷನಲ್ನ ತಿಮ್ಮಯ್ಯ ಶೆಟ್ಟಿ, ಶ್ರೀ ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರಿನ ಶ್ರೀಪತಿ ಭಟ್, ಸುಧಾ ಜುವೆಲ್ಲರ್ಸ್ನ ಎಂ ಶ್ರೀಧರ್ ಆಚಾರ್ಯ, ನಿಶ್ಮಿತಾ ಮೋಟರ್ಸ್ನ ನಾರಾಯಣ ಪಿಎಂ, ಜಯಶ್ರೀ ಅಮರನಾಥ್ ಶೆಟ್ಟಿ, ರಾಮಚಂದ್ರ ಆಳ್ವಾ ಮಿಚಾರ್, ಪುರುಷೋತ್ತಮ ಶೆಟ್ಟಿ, ಹೊಸಮನೆ ಗುತ್ತು, ಸಾಯಿ ಪ್ಯಾಲೇಸ್ ಮಂಗಳೂರಿನ ರವೀಂದ್ರ ಎಸ್ ಶೆಟ್ಟಿ, ಗಜಾನನ್ ಎನ್ ಪೂಂಜಾ ಮಂಗಳೂರು, ಉಜ್ವಲ್ ಡೆವಲಪರ್ಸ್ ಉಡುಪಿಯ ಪುರುಷೋತ್ತಮ್ ಶೆಟ್ಟಿ, ಕ್ವಾಲಿಟಿ ಅತಿಥಿ ಗ್ರೂಪ್ ಆಫ್ ರೆಸ್ಟೋರೆಂಟ್ ಪುಣೆ ಇದರ ಸಂಸ್ಥಾಪಕ ಪ್ರವೀಣ್ ಶೆಟ್ಟಿ, ಸಂಪಿಗೆ ರೆಸಾರ್ಟ್ ಮ್ಯಾನೇಜರ್ ಕೇಶವ್ ಮತ್ತಿತರರು ಉಪಸ್ಥಿತರಿದ್ದರು. ಅಹಮದ್ ಬಾವಾ ಒಮಂಜೂರ್, ದೈಜ್ವಾಲ್ 24x7.